ಹಲೋ ನಮಸ್ತೆ. ಮೇಕೆದಾಟು ವರ್ಸಸ್ ನೇತ್ರಾವತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಕ್ಷತ್ ಶೆಟ್ಟಿ. ನಾಳೆಯ ದಿನ ಕರ್ನಾಟಕ ಬಂದ್ಗೆ ಕನ್ನಡ ಪರ ಸಂಘಟನೆಗಳು ಕರೆ ನೀಡಿದ್ದಾವೆ. ಮೇಕೆದಾಟು ಯೋಜನೆಗೆ ತಮಿಳುನಾಡು ಅಡ್ಡಿಪಡಿಸ್ತಾ ಇದೆ ಅನ್ನುವಂಥ ಕಾರಣವನ್ನ ಇಟ್ಟುಕೊಂಡು ಮೇಕೆದಾಟು ಯೋಜನೆ ಕರ್ನಾಟಕಕ್ಕೆ ಅಗತ್ಯ ಇದೆ, ತಮಿಳುನಾಡು ಅಡ್ಡಿಪಡಿಸಬಾರದು ಅನ್ನೋ ರೀತಿಯಲ್ಲಿ ನಮ್ಮ ಶಕ್ತಿಯನ್ನು ನಾವು ಪ್ರದರ್ಶನ ಮಾಡ್ತೀವಿ ಅನ್ನೋ ರೀತಿಯಲ್ಲಿ ಬಂದ್ ಮಾಡಿ ನಾಳೆ ಪ್ರತಿಭಟನೆ ಮಾಡೋದಕ್ಕೆ ಹೊರಟಿದ್ದಾರೆ. ಆದರೆ ಕರಾವಳಿಯ ಉಭಯ ಜಿಲ್ಲೆಗಳು ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಪ್ರಶ್ನೆ ಬಹುಶಃ ಓಡಾಡ್ತಾ ಇದೆ ಜನರ ಮನಸ್ಸಲ್ಲಿ. ನಾವು ಯಾಕಾಗಿ ಬಂದ್ ಮಾಡಬೇಕು ಅನ್ನುವಂಥ ಪ್ರಶ್ನೆ. ಈ ಪ್ರಶ್ನೆ ಹುಟ್ಟುಕೊಳ್ಳೋದಕ್ಕೂ ಕಾರಣ ಇದೆ. ಯಾಕಂತ ಹೇಳಿದ್ರೆ ನೇತ್ರಾವತಿಗೆ ಸಂಬಂಧಪಟ್ಟ ಹಾಗೆ ದೊಡ್ಡ ಹೋರಾಟಕ್ಕೆ ಈ ಒಂದು ಉಭಯ ಜಿಲ್ಲೆಗಳು ಸಾಕ್ಷಿಯಾಗಿತ್ತು. ಇಲ್ಲಿನ ರಾಜಕೀಯ ನಾಯಕರ ಲಜ್ಜೆಗೇಡಿತನದ ಕಾರಣದಿಂದಾಗಿ ಇಲ್ಲಿಗೆ ಹೇರಲ್ಪಟ್ಟಂತ ನೇತ್ರಾವತಿ ನದಿ ತಿರುವು ಎತ್ತಿನಹೊಳೆ ಯೋಜನೆ ಏನಿದೆ ಅದರ ವಿರುದ್ಧ ಕರ್ನಾಟಕದ ಕರಾವಳಿಯ ಜನ ಬಾಯಿ ಬಡ್ಕೊಂಡ್ರು. ಬೇಡ, ನಮಗೆ ನೇತ್ರಾವತಿಯನ್ನು ತಿರುಗಿಸುವ ಯೋಜನೆ ಬೇಡ ಅನ್ನುವಂತ ಒಂದು ಬೇಡಿಕೆಯನ್ನಿಟ್ರು. ಆ ಹೊತ್ತಲ್ಲಿ ಯಾವುದೇ ಕನ್ನಡ ಪರ ಸಂಘಟನೆಗಳು ಮಾತನಾಡಲಿಲ್ಲ. ನೇತ್ರಾವತಿಯ ಜನರ ಅಂದ್ರೆ ಕರಾವಳಿಯ ಜನರ ನೋವಿಗೆ ನಾವು ಧ್ವನಿಯಾಗಬೇಕು ಅಂತ ಯಾರೂ ಮಾತಾಡಲಿಲ್ಲ. ಯಾವ ರಾಜಕಾರಣಿಗಳೂ ಮಾತಾಡಲಿಲ್ಲ. ಮತ್ತು ಯಾರೂ ಕೂಡ ಇದರ ಬಗ್ಗೆ ಬಂದ್ ಮಾಡುವ ಅಥವಾ ನಿಮ್ಮ ಸಮಸ್ಯೆ ಏನು ಹೇಳ್ರಿ ನಾವು ಕೇಳ್ತೀವಿ ಅನ್ನುವಂತ ಒಂದು ಸೌಜನ್ಯವನ್ನು ಕೂಡ ತೋರಿಸಲಿಲ್ಲ. ಈ ಹೊತ್ತಲ್ಲಿ ನಮಗೆ ಬಂದ್ ಮಾಡಿ ಅಂತ ಅವರು ಕರೆ ಕೊಡ್ತಾ ಇದ್ದಾರೆ. ಕಾವೇರಿ ನಮ್ಮದು, ಆ ಕಾರಣಕ್ಕಾಗಿ ತಮಿಳುನಾಡಿನ ವಿರುದ್ಧ ನೀವು ಬಂದ್ ಮಾಡಿ ಅಂತ ನಮಗೆ ಕರೆ ಕೊಡ್ತಾ ಇದ್ದಾರೆ. ನಾವು ಯಾಕೆ ಬಂದ್ ಮಾಡಬೇಕು ಕರಾವಳಿಯ ಜನ ಅನ್ನುವಂಥ ಪ್ರಶ್ನೆ ಸಹಜವಾಗಿಯೇ ಕಾಡ್ತಾ ಇದೆ. ಅಂದ್ರೆ ಕಾವೇರಿಯ ಬಗ್ಗೆ ಕರಾವಳಿಯ ಜನಕ್ಕೆ ಗೌರವ ಇದೆ, ಪ್ರೀತಿ ಇದೆ, ನಮ್ಮ ನದಿ ಅನ್ನುವಂಥ ಅಭಿಮಾನ ಇದೆ. ಆದ್ರೆ ನೇತ್ರಾವತಿಯ ಬಗ್ಗೆಯೂ ಅದಕ್ಕಿಂತ ಹೆಚ್ಚಿನ ಅಭಿಮಾನ ಇದೆ. ಯಾಕಂತ ಹೇಳಿದ್ರೆ ನಮ್ಮ ಜೀವ ನದಿ. ನೇತ್ರಾವತಿಯ ಬಗ್ಗೆ ಮಾತನಾಡದ ಬೆಂಗಳೂರು ಮತ್ತು ಮೈಸೂರಿಗರಿಗೆ ನಾವು ಯಾಕೆ ಸಪೋರ್ಟ್ ಮಾಡಬೇಕು ಅನ್ನುವಂತ ಮೂಲಭೂತ ಪ್ರಶ್ನೆ ಈ ಭಾಗದ ಜನರನ್ನ ಕಾಡ್ತಾ ಇದೆ. ಸೊ ಈ ಬಗ್ಗೆ ನಾವು ಇವತ್ತು ಮಾತನಾಡಬೇಕು. ನಾಳೆ ಬಂದ್ ಮಾಡಬೇಕು, ನಾಳೆ ಬಂದ್ ಮಾಡಬಾರದು ಅನ್ನೋದರ ಬಗ್ಗೆ ಇವತ್ತು ಮಾತಾಡಬೇಕು. ನೀವು ಕರೆ ಮಾಡಬಹುದು, ನಿಮ್ಮ ಅಭಿಪ್ರಾಯವನ್ನು ನಮ್ಮ ಜೊತೆಗೆ ಹಂಚಿಕೊಳ್ಳಬಹುದು. ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಸ್ಟುಡಿಯೋದಲ್ಲಿ ನೇತ್ರಾವತಿ ಹೋರಾಟದಲ್ಲಿ ತೊಡಗಿಸಿಕೊಂಡಂತ ಮತ್ತು ಸಾಮಾಜಿಕ ಕಾರ್ಯಕರ್ತ ಶಶಿಧರ್ ಶೆಟ್ರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಶಶಿಧರ್ ಶೆಟ್ರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಾಳೆಯ ದಿನ ಮೇಕೆದಾಟಿನ ಕಾರಣವನ್ನ ಇಟ್ಟುಕೊಂಡು ಬಂದ್ಗೆ ಕರೆ ಕೊಡಲಾಗಿದೆ. ಏನ್ ಹೇಳ್ತೀರಿ ಸರ್? ಅಗತ್ಯ ಇದೆಯಾ? ಕರಾವಳಿಯ ಉಭಯ ಜಿಲ್ಲೆಗಳು ಬಂದ್ ಮಾಡಬೇಕು ಅಂತ ಅನಿಸುತ್ತಾ ತಮಗೆ? ಇದಕ್ಕೆ ಸೂಕ್ಷ್ಮವಾಗಿ ಹೇಳ್ಬೇಕಂತಿದ್ರೆ, ಈಗ ನಮ್ಮ ಮನೆಗೆ ಬೆಂಕಿ ಬಿದ್ದಿದೆ. ನಮ್ಮ ಮನೆಗೆ ಬೆಂಕಿ ಬಿದ್ದಿದ್ದನ್ನು ಮೊದಲು ನಾವು ನೆಂಗಿಸ್ಕೊಳ್ಬೇಕು ಬಿಟ್ರೆ, ಎಲ್ಲೋ ಬೆಂಕಿ ಬಿದ್ದನ್ನು ಅಳಿಸ್ಕೊಳ್ಳಿಕ್ಕೆ ನಮ್ಮ ಬಾವಿ ನೀರು ತಗೊಂಡು ಹೋಗುವಂಥದ್ರಲ್ಲಿ ಅರ್ಥ ಇಲ್ಲ. ನಾವು ಇನ್ನೊಂದು ತುತ್ತು ಒಬ್ಬನಿಗೆ ದಾನ ಮಾಡಬೇಕಿದ್ರು ಕೂಡ ನಾವು ಹಸಿದ ಹೊಟ್ಟೆಯಲ್ಲಿ ಇನ್ನೊಬ್ಬನಿಗೆ ದಾನ ಮಾಡಲಿಕ್ಕೆ ನಮಗೆ ಮನಸ್ಸು ಬರುವುದಿಲ್ಲ. ದಾನ ಮಾಡುವಂಥ ಅದೊಂದು ವಿಷಯ ಕೂಡ ಅಲ್ಲ. ನಮ್ಮ ಪರಿಸ್ಥಿತಿ ಕೂಡ ಕರಾವಳಿಯ ಜನರ ಪರಿಸ್ಥಿತಿ ಅದೇ ಆಗಿದೆ. ಇವತ್ತು ಕರಾವಳಿಯ ಜನರ ಜೀವನಾಡಿಯಾಗಿರುವಂಥ ನೇತ್ರಾವತಿ ನದಿಯ ಇದರ ಮೂಲವನ್ನೇ ಕಿತ್ಕೊಂಡು ಹೋಗ್ತಾ ಇದ್ದಾರೆ. ಅದು ಅವೈಜ್ಞಾನಿಕ ರೀತಿಯಲ್ಲಿ. ಅದರ ನೀರಿದ್ರೂ ಕೂಡ ತೊಂದರೆ ಇಲ್ಲ. ನೀರಿಲ್ಲದೆ ಇರತಕ್ಕಂಥ ಈ ಪರಿಸ್ಥಿತಿಯಲ್ಲೂ ಕೂಡ ಅದನ್ನು ಮುರಿದುಕೊಂಡು ಹೋಗ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಭೀಕರ ಕ್ಷಾಮ ಮತ್ತು ಬರಗಾಲವನ್ನು ದಕ್ಷಿಣ ಕನ್ನಡ ಜಿಲ್ಲೆ ಅನುಭವಿಸಬೇಕಾಗಿದೆ. ಇಂಥ ಪರಿಸ್ಥಿತಿಯಲ್ಲಿ ನಾವು ಇನ್ನೊಂದು ಯಾವುದೋ ಒಂದು ಮೇಕೆದಾಟು ಯೋಜನೆಗೋ ಇನ್ನೊಂದು ಯಾವುದೇ ಯೋಜನೆಗೂ ನಾವು ಅದಕ್ಕೆ ಬೆಂಬಲ ಕೊಡುವಂಥದ್ದು, ಹೋರಾಟಕ್ಕೆ ಕೊಡುವಂಥದ್ದಲ್ಲಿ ಯಾವುದೇ ಅರ್ಥ ಇಲ್ಲ ಅನ್ನುವಂಥದ್ದು ನನ್ನ ಅನಿಸಿಕೆ. ಶಶಿಧರ್ ಶೆಟ್ರೆ, ಬಹುಶಃ ನೀವು ಕೂಡ ಕನ್ನಡ ಪರ ಸಂಘಟನೆಗಳಲ್ಲಿ ಒಂದು ಸಂದರ್ಭದಲ್ಲಿ ಗುರುತಿಸಿಕೊಂಡಿದ್ರಿ. ನಾನು ಕೇಳ್ತಾ ಇದ್ದೀನಿ, ಡಬಲ್ ಸ್ಟ್ಯಾಂಡರ್ಡ್ ಅಂತ ಅನಿಸ್ತಾ ಇಲ್ವಾ? ಇವರ ಹೋರಾಟಗಳು ಡಬಲ್ ಸ್ಟ್ಯಾಂಡರ್ಡ್ ಇದಾವೆ. ಮೈಸೂರು ಮತ್ತು ಬೆಂಗಳೂರು ಇದನ್ನ ಕೇಂದ್ರಿತವಾಗಿ ನಡೀತಾ ಇರುವಂತ ಹೋರಾಟಗಳಿವು. ನಮ್ಮ ನೋವಿಗೆ ದನಿಯಾಗದವರು ನಮ್ಮನ್ನ ಬಂದ್ ಮಾಡಿ ಅಂತ ಹೇಳುವಂತ ನೈತಿಕತೆಯನ್ನು ಉಳಿಸಿಕೊಂಡಿದ್ದಾರೆ. ಒಂದು ಸಮಯದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೂಡ ಈಗ ಬೆಳಗಾಂನ ಗಡಿ ವಿಚಾರ ಇರಬಹುದು, ಅಥವಾ ಇಲ್ಲಿ ನಿಮ್ದು ತಮಿಳುನಾಡಿನ ವಿಚಾರ, ನೇತ್ರಾವತಿ ನದಿ ವಿಚಾರ ಇರಬಹುದು. ಇಂಥ ಹಲವಾರು ಕಾರಣಗಳಲ್ಲಿ ನಾವು ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯವರು ಕೂಡ ಅದು ಅಮೋಘವಾಗಿ ಸ್ಪಂದನೆ ಮಾಡಿದ್ದೇವೆ. ರೈಲು ತಡೆಯನ್ನು ಮಾಡಿದ್ದೇವೆ, ದೊಡ್ಡ ಮಟ್ಟದ ಹೋರಾಟವನ್ನು ಮಾಡಿದ್ದೇವೆ. ಆದರೆ ದಕ್ಷಿಣ ಕನ್ನಡ ಜಿಲ್ಲೆ ಕಾಸರಗೋಡನ್ನು ಕರ್ನಾಟಕಕ್ಕೆ ಸೇರಿಸಬೇಕಂತ ಹೋರಾಟಗಳೊಳಗೆ ಕನ್ನಡ ಪರ ಬೆಂಗಳೂರು ಸಂಘಟನೆಗಳಾಗಲಿ, ಹಾಸನದಲ್ಲಿರುವಂಥ ಯಾವುದೇ ಕನ್ನಡ ಸಂಘಟನೆಗಳಾಗಲಿ ಅದು ಅವರು ಇಷ್ಟೊಳಗೆ ಮಾತಾಡಲಿಲ್ಲ. ಅಲ್ಲಿಯ ಕನ್ನಡ ಪರ ಸಂಘಟನೆಗಳು ಬಿಡಿ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರ್ತಕ್ಕಂಥ ಯಾವುದೇ ಇಷ್ಟರವರೆಗೆ ಒಬ್ಬ ಸಚಿವನಾಗಲಿ, ಯಾವುದೇ ಒಬ್ಬ ಜನಪ್ರತಿನಿಧಿಯಾಗಲಿ ಕಾಸರಗೋಡನಲ್ಲಿ ಮಹಿಷಿ ವರದಿ ಇರಬಹುದು, ಅಥವಾ ಇನ್ನು ಚಂದ್ರಭಾಗ ನದಿಯಿಂದ ಈಚೆ ಭಾಗವನ್ನು ಕರ್ನಾಟಕಕ್ಕೆ ಸೇರಿಸಬೇಕೆನ್ನುವಂಥ ಸ್ಪಷ್ಟವಾದ ಮಹಾಜನ್ ವರದಿ ಇದೆ. ಆ ವರದಿಯನ್ನು ಅನುಷ್ಠಾನಕ್ಕೆ ಗೊಳಿಸೋದ್ರ ಬಗ್ಗೆ ಈ ಬಗ್ಗೆ ಇಷ್ಟರವರೆಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಒಬ್ಬ ಜನಪ್ರತಿನಿಧಿ ಮಾತಾಡಲಿಲ್ಲ, ಹೋರಾಟ ಮಾಡಲಿಲ್ಲ. ಹಾಗೆ ಕರ್ನಾಟಕದ ಯಾವುದೇ ಒಂದು ಕನ್ನಡ ಪರ ಸಂಘಟನೆಗಳಿರ್ಬೋದು, ಯಾವುದಿರ್ಬೋದು, ಬೆಳಗಾಂ ಗಡಿ ವಿಚಾರ ಮಾತಾಡ್ತಾರೆ, ಬೇರೆ ವಿಚಾರ ಮಾತಾಡ್ತಾರೆ. ಕನ್ನಡ ಇಲ್ಲಿ ಒಂದು ಲಾಸ್ಟ್ ಟೈಮ್ ಒಂದು ಪ್ರವೀಣ್ ಶೆಟ್ಟರ್ ಒಮ್ಮೆ ಹೊರಾಟಕ್ಕೆ ಇಲ್ಲಿ ಬಂದಿದ್ರೆ ಹೊರತು ಇಂಥ ಒಂದು ದೊಡ್ಡ ನಮ್ಮ ಕಾಲಡಿ ದೊಡ್ಡ ಮಟ್ಟದ ಇಲ್ಲಿ ಸಮಸ್ಯೆಗಳಿವೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ದೊಡ್ಡ ಸಮಸ್ಯೆಗಳಿವೆ. ಶಶಿಧರ್ ಶೆಟ್ಟರ್, ನನಗೆ ಅನಿಸುವಂತದ್ದು
ಏಕಕೇಂದ್ರಿತವಾಗಿ ಈ ಹೋರಾಟಗಳಾಗಿರಬಹುದು, ಇವರ ಕಾಳಜಿ ಆಗಿರಬಹುದು ಇದೆ ಅನ್ನುವಂಥದ್ದು. ಉತ್ತರ ಕರ್ನಾಟಕದಲ್ಲೂ ಈ ನೋವಿದೆ. ನಮ್ಮ ಕೃಷ್ಣಾ ನದಿಗೆ ಅನ್ಯಾಯ ಆದ್ರೆ ಇವರು ಮಾತನಾಡೋದಿಲ್ಲ. ಕಾವೇರಿ ಮಾತ್ರ, ಕಾವೇರಿ ಜೀವ ನದಿ ಹೌದು, ಕಾವೇರಿಯ ನದಿಯ ಬಗ್ಗೆ ಗೌರವ ಪ್ರೀತಿ ಎಲ್ಲವೂ ಇದೆ, ದಕ್ಷಿಣ ಕನ್ನಡ ಜಿಲ್ಲೆಯವರೆಗೂ ಇದೆ. ಸೊ ನಮ್ಮ ನದಿ ಅಥವಾ ಕೃಷ್ಣಾ ನದಿ ಆಗಿರ್ಬೋದು, ನೇತ್ರಾವತಿ ನದಿಯ ಬಗೆಗೆ ಸ್ಪಂದಿಸದಂತ ಬಯಲು ಸೀಮೆ ಹಳೆ ಮೈಸೂರು ಭಾಗದ ಕನ್ನಡಿಗರು ಇದನ್ನ ಬಲವಂತವಾಗಿ ಹೇರ್ತಾ ಇದ್ದಾರೆ ನಮ್ಮ ಮೇಲೆ. ನೀವು ಬಂದ್ ಮಾಡಬೇಕು, ಹೋರಾಟ ಮಾಡಬೇಕು, ನೀವು ಕನ್ನಡಿಗರು ಅಂತ ತೋರಿಸಿಕೊಳ್ಬೇಕು. ಅಂದ್ರೆ ನಮ್ಮ ಕನ್ನಡಿಗತನವನ್ನ ಅದನ್ನ ಹೋರಾಟ ಬಂದ್ ಮಾಡುವ ಮೂಲಕ ತೋರಿಸಬೇಕು ಅಂತ ನಾವು ಈ ಹಿಂದೆ ನಾವು ಸ್ಪಷ್ಟವಾಗಿ ಇದರಿಂದ ಇದೆಲ್ಲ ನೀವು ಏನು ಹೇಳಿದಿರಿ ಇದನ್ನೆಲ್ಲ ಒಪ್ತಕ್ಕಂಥದ್ದೇ. ಇಂಥ ಒಂದು ಅನಪೇಕ್ಷಿತ ಬೆಳವಣಿಗೆ ಏನಿವೆ ಅವುಗಳಿಂದ ನೊಂದು ದಕ್ಷಿಣ ಕನ್ನಡ ಜಿಲ್ಲೆ ಅಂದರೆ ನಮ್ಮ ಕಾರವಾರದಿಂದ ಈಚೆಗೆ ಕಾಸರಗೋಡನ್ನು ಸೇರಿಸಿ, ಈಚೆಗೆ ಮಂಡ್ಯದ ಈ ಕೆಲವೊಂದು ನಮ್ಮ ಮಡಿಕೇರಿಯ ಕೆಲವೊಂದು ಭಾಗವನ್ನು ಸೇರಿಸಿ ಪ್ರತ್ಯೇಕ ಕರಾವಳಿ ರಾಜ್ಯಕ್ಕೆ ನಾವು ಬೇಡಿಕೆಯ ಕೂಗನ್ನು ನಾವು ಕೂಗಿದ್ದೇವೆ. ಯಾಕೆ ಹೇಳಿದರೆ ನಮ್ಮ ಕರಾವಳಿ ಜಿಲ್ಲೆ ಏನಾಗ್ತದೆ ಹೇಳಿದರೆ ಇವತ್ತು ಎಲ್ಲ ನಮ್ಮ ಕರ್ನಾಟಕದ ಡಸ್ಟ್ಬಿನ್ ಆಗಿ ಹೋಗಿದೆ. ಡಸ್ಟ್ಬಿನ್, ಆ ಡಸ್ಟ್ಬಿನ್ನಿಗೆ ನಾವು ಇವತ್ತು ಏನು ನಾವು ನೆಮ್ಮದಿಯಿಂದ ನಮ್ಮ ಸಾಂಸ್ಕೃತಿಕವಾಗಿ, ಧಾರ್ಮಿಕವಾಗಿ, ಐತಿಹಾಸಿಕವಾಗಿ ಪ್ರಶಾಂತತೆಯ ನೆಮ್ಮದಿಯ ಬಾಳ್ತಾ ಇದ್ದೇವೆ. ನಮ್ಮ ಬದುಕಿಗೆ ಕೊಳ್ಳಿಯನ್ನು ಇರ್ತಕ್ಕಂಥದ್ದು. ಶಶಿಧರ್ ಶೆಟ್ಟರ್ ಒಬ್ರು ಕಾಲರ್ ಮಾತಾಡ್ತಾರೆ. ಹಲೋ, ನಮಸ್ಕಾರ. ಹಲೋ, ಮೊಹಮ್ಮದ್ ಕಾಪುನಿಂದ. ತಮ್ಮ ಹೆಸರು ಮತ್ತೊಮ್ಮೆ ಹೇಳಿ ಸರ್. ಪೀರ್ ಮೊಹಮ್ಮದ್ ಅವರೇ ಮಾತಾಡಿ ಸರ್, ಏನ್ ಹೇಳ್ತೀರಿ? ನಾವು ಈಗ ಕಾವೇರಿಯ ಬಗ್ಗೆ ಮಾತಾಡುದಾದ್ರೆ, ಕಾವೇರಿ ಅದು ಇಂಟರ್ ಸ್ಟೇಟ್ ಆಗಿದೆ, ಮಡ್ರಾಸ್ ಮತ್ತು ಕರ್ನಾಟಕ. ಹೀಗಿರುವಾಗ ನಾವು ಕರ್ನಾಟಕದವರು ದಕ್ಷಿಣ ಕನ್ನಡದವರು ಅಂತ ಬೇರೆ ತೋರಿಸ್ಲಿಕ್ಕೆ ಆಗುದಿಲ್ಲ ಒಂದು ರೀತಿ ಹೇಳುದಾದ್ರೆ. ಯಾಕೆ ಕರ್ನಾಟಕ ಅಂತ ಹೇಳಿದ್ರೆ ಇಂಟೀರಿಯರ್ ಕರ್ನಾಟಕ ಎಲ್ಲ ಕರ್ನಾಟಕದ ಒಗ್ಗಟ್ಟು ತೋರಿಸ್ತದೆ. ಆಗ ನಾವು ದಕ್ಷಿಣ ಕನ್ನಡದವರು ಬೇರೆ, ಉಡುಪಿಯವರು ಬೇರೆ ಅಂತ ಹೇಳಿದ್ರೆ ಅದು ಹೊರಗಿನ ರಾಜ್ಯಗಳಿಗೆ ಅದೊಂದು ಶೋಭೆ ತರುವುದಿಲ್ಲ. ನಿಜವಾಗಿ ಬಂದು ಇದಕ್ಕೆ ಒಂದು ಮದ್ದಲ್ಲ. ಬಂದ್ ಮಾಡಿದ್ರೆ ನಾಳೆ ಅವರು ಬಿಡ್ತಾರೆ. ತಮಗೆ ಅನಿಸ್ತಾ ಇಲ್ವಾ ನೇತ್ರಾವತಿಯ ಬಗ್ಗೆ ಮಾತನಾಡದವರು ಇವತ್ತು ಕಾವೇರಿ ಬಗ್ಗೆ ಮಾತನಾಡ್ತಾರೆ? ನೇತ್ರಾವತಿ ಅಂದ್ರೆ ನಮ್ಮ ರಾಜ್ಯದವರೇ ಮಾಡುವಂತದ್ದು, ನಮ್ಮ ರಾಜ್ಯಕ್ಕಾಗಿ ನಮ್ಮದೇ, ಅದನ್ನು ನಾವೇ ತಡೆಗಟ್ಟಿ ನಾವೇ ಮಾಡ್ಬೇಕಾಗಿತ್ತು. ಅಂದ್ರೆ ನೇತ್ರಾವತಿಯನ್ನ ಪಾಲಾರ್ ನದಿಗೆ ಜೋಡಿಸಬೇಕು, ತಮಿಳುನಾಡಿನ ಪಾಲಾರ್ ನದಿಗೆ ಜೋಡಿಸಬೇಕು ಅಂತ ಜಯಲಲಿತಾ ಒಂದು ಪ್ರಸ್ತಾವನೆ ಇಟ್ಟಿದ್ದಾರೆ. ಆಗ ಯಾರೂ ಮಾತನಾಡ್ಲಿಲ್ಲ. ಅದಕ್ಕೆ ವಿರೋಧಿಸಬೇಕಿತ್ತು. ಆದ್ರೆ ಇದನ್ನು ನಾವು ದಕ್ಷಿಣ ಕನ್ನಡದವರು ಅಂತ ಸಪರೇಟ್ ತೋರಿಸಿಕೊಡುದು ಸರಿಯಲ್ಲ ಅಂತ ನನ್ನ ಭಾವನೆ. ಎಸ್, ಫೀರ್ ಮೊಹಮ್ಮದ್ ಅವರೇ ಧನ್ಯವಾದಗಳು ಸರ್. ನಾನು ಆ ವಿಚಾರಕ್ಕೆ ಬರ್ತೇನೆ. ನೇತ್ರಾವತಿ ನದಿಯನ್ನ ಪಾಲಾರ್ ನದಿಗೆ ಜೋಡಿಸಬೇಕು, ಕೋಲಾರದ ಮುಖಾಂತರ ಪಾಲಾರ್ ನದಿಗೆ ಜೋಡಿಸಬೇಕು, ಬತ್ತಿ ಹೋಗಿರುವಂತ ಪಾಲಾರ್ ನದಿಗೆ ಜೋಡಿಸಬೇಕು ಅಂತ ಜಯಲಲಿತಾ ನರೇಂದ್ರ ಮೋದಿ ಅವರನ್ನ ಭೇಟಿಯಾದಾಗ ಒಂದು ಪ್ರಸ್ತಾವನೆ ಸಲ್ಲಿಸಿದ್ದಾರೆ. ಬಹುಶಃ ಆ ಸಂದರ್ಭದಲ್ಲಿ ಪತ್ರಿಕೆಗಳಲ್ಲೂ ಬಂದಿತ್ತು, ಕರ್ನಾಟಕದಲ್ಲೂ ಸುದ್ದಿಯಾಗಿತ್ತು, ಯಾರೂ ಮಾತನಾಡ್ಲಿಲ್ಲ. ಇಂಟರ್ ಸ್ಟೇಟ್ ವಿಚಾರವೇ, ಆಗ ತಮಿಳ್ನಾಡಿನವ್ರು ಆಗತ್ತೆ ಇವರಿಗೆ, ನೇತ್ರಾವತಿ ವಿಚಾರದಲ್ಲಿ ತಮಿಳ್ನಾಡಿನವ್ರು ಆಗತ್ತೆ, ಕಾವೇರಿ ವಿಚಾರ. ಯಾಕಂದ್ರೆ ನಾವು ಇದನ್ನ ಈಗ ಈಗ ಇನ್ನೊಂದು ಪೀರ್ ಮೊಹಮ್ಮದ್ ಅವರು ಹೇಳುವ ಪ್ರಕಾರನೇ ಇದು ರಾಜ್ಯದವ್ರು ನಾವು ಒಟ್ಟಾಗ್ಬೇಕಂತ ಹೇಳಿ. ಹಾಗಾದ್ರೆ ನಾವು ನೀರು ಕೊಡುವಂತದ್ದು ತಮಿಳ್ನಾಡಿಗೆ, ಶ್ರೀಲಂಕಾಕ್ಕಲ್ಲ, ಪಾಕಿಸ್ತಾನಕ್ಕೆ ಕೊಡ್ತಾ ಇಲ್ಲ. ಅವರು ಕೂಡ ನಮ್ಮ ದೇಶದವ್ರಲ್ವೇ, ನಮ್ಮ ಜನರಲ್ವೇ. ಈಗ ವಿಶಾಲ ಮನೋಭಾವ ದೃಷ್ಟಿಯಲ್ಲಿ ನೋಡ್ಲಿಕ್ಕೆ ಹೋದ್ರೆ ನಮ್ಮ ದೇಶ, ನಮ್ಮ ಭಾರತ ದೇಶ. ಆದರೆ ಇದಕ್ಕೆಲ್ಲ ನಾವು ಆಂತರಿಕ ಒಂದು ಕಚ್ಚಾಟಕ್ಕಿಂತ ನಮ್ಮದು ಒಂದು ಜಲಮಂಡಳಿ ಅಂತ ಇದೆ, ರಾಜ್ಯ ಜಲಮಂಡಳಿ ಇದೆ, ಅದಕ್ಕೊಂದು ವಿಭಾಗೀಯ ಒಂದು ಕಮಿಟಿ ಅಂತ ರಾಷ್ಟ್ರ ಮಟ್ಟದಲ್ಲಿ ಒಂದು ಕಮಿಟಿ ಮಾಡಿದ್ದಾರೆ. ಬಟ್ ಅದರಲ್ಲಿ ಇತ್ಯರ್ಥ 10-15 ವರ್ಷಗಳಿಂದ ಇತ್ಯರ್ಥ ಆಗದೆ, ಅಂದ್ರೆ ಇತ್ಯರ್ಥ ಆಗೋದು ಬೇಕಾಗಿಲ್ಲ. ನಮ್ಮ ರಾಜಕೀಯ ನೇತಾರರಿಗೆ ಇತ್ಯರ್ಥ ಅಂತ ಪ್ರಕರಣಗಳು, ಕಾವೇರಿ ಇಶ್ಯೂ ಇರಬಹುದು, ಕಾವೇರಿ ಇಶ್ಯೂಕ್ಕೆ CMB ಅಂತ ಮಾಡಿದ್ದಾರೆ, ಒಂದು ಕಮಿಟಿ ಮಾಡಿದ್ದಾರೆ. ಇವತ್ತಿಗೂ ಕೂಡ ಅವರು ಫೈಲ್ ಬರ್ತದೆ. ತಮಿಳುನಾಡಿನ ಒಂದು 100 ಶಾಸಕರು ಹೋಗ್ತಾ ಇರ್ತಾರೆ ಅಲ್ಲಿ ಮನವಿ ಕೊಡ್ಲಿಕ್ಕೆ, ಕೆಲವರು ಅವರು ಸಚಿವರು ಹೋಗ್ತಾರೆ, ಮೆಂಬರ್ ಆಫ್ ಪಾರ್ಲಿಮೆಂಟ್ ಅವರು ಹೋಗ್ತಾರೆ, ಇಲ್ಲಿಂದ ಕೆಲವೊಂದು ಕರ್ನಾಟಕದಿಂದ ಹೋಗ್ತಾರೆ. ಇದೊಂದು ಡ್ರಾಮಾಗಳು ನಡೀತಾ ಇದಾವೆ. ಕುಡಿಯುವ ನೀರು, ಭಾಷೆ ಮತ್ತೆ ಜನರ ಆಧಾರದೊಳಗೆ ಈ ಚುನಾವಣೆಗಳು ನಡೀತಾ ಇರ್ತವೆ, ಗಲಾಟೆಗಳು ನಡೀತಾ ಇರ್ತವೆ. ಯಾರಿಗೂ ಸಮಸ್ಯೆಗಳು ಇತ್ಯರ್ಥ ಆಗುವಂಥದ್ದು ಬೇಡ. ಸರ್, ನಾನು ಇಲ್ಲಿ ಒಂದು ವಾದವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ನೇತ್ರಾವತಿಯ ನದಿ ಪಾತ್ರ ಏನಿದೆ, ನೇತ್ರಾವತಿಯ ಸಹಜ ಅರಿವನ್ನ ಒಬ್ರು ಕಾಲರ್ ಮಾತಾಡ್ತಾರೆ. ಹಲೋ, ನಮಸ್ತೆ. ನಮಸ್ಕಾರ, ನಾನು ಇಲ್ಲಿಂದ ಬಂದಿದ್ದು ಕೋನಾಜಿಯಿಂದ. ಸರ್ ಮಾತಾಡಿ, ತಮ್ಮ ಹೆಸರು ಹೇಳಿ ಮೊದಲು. ಕೆ ಕೃಷ್ಣ. ಕೃಷ್ಣ ಅವರೇ ಮಾತಾಡಿ, ಏನ್ ಹೇಳ್ತೀರಿ? ಏನಿಲ್ಲ, ಈಗ ನಾಳೆ ಬಂದಂತ ಹೇಳ್ತದ ಹೇಳ. ಹೌದು. ಯಾಕಂದ್ರೆ ನಾವು ಕಾಸರಗೋಡು ಕನ್ನಡ ಬೇಕಿತ್ತು, ಅದಕ್ಕೆ ಯಾರು ಈಗ ಹೋರಾಟ ಮಾಡಿಲ್ಲ. ಮಾತಾಡಿ. ಈಗ ಮೇಕೆದಾಟು ಅಂದ್ರೆ ಅದು ಏನದು? ಮೇಕೆದಾಟು ಏನದು ಅರ್ಥ ಏನದು? ಮೇಕೆದಾಟು ಅನ್ನುವ ಪ್ರದೇಶದಲ್ಲಿ ಅಣೆಕಟ್ಟು ಮಾಡೋದಕ್ಕೆ ಕರ್ನಾಟಕ ಸರ್ಕಾರ ಹೊರಟಿದೆ. ಅದಕ್ಕೆ ತಮಿಳುನಾಡು ಸರ್ಕಾರ ಅಡ್ಡಗಾಲ ಹಾಕ್ತಾ ಇದೆ. ಅದಕ್ಕೆ ಕರ್ನಾಟಕ ಬಂದ್ ಮಾಡ್ತಾ ಇದೀವಿ ನಾವು ನಾಳೆ.
ಅದು ಯಾಕೆ ಬಂದ್ ಮಾಡ್ಬೇಕು? ಅಂದ್ರೆ ತಮಿಳ್ನಾಡಿನವರು ಅಣೆಕಟ್ಟು ಮಾಡೋದಕ್ಕೆ ಬಿಡ್ತಾ ಇಲ್ಲ ನಮ್ಮನ್ನು ಅಂತ. ಹೌದೀಗ ತಾವು ಹೇಳಿದ್ರಲ್ಲ, ಈಗ ಕಾಸರಗೋಡು ಕರ್ನಾಟಕ ಸೇರ್ಬೇಕಿತ್ತು. ಈಗ ಕೈಯಾದ ಕಿಜ್ಞಾನ ಎಲ್ಲ ಬಾರಿ ಹೋರಾಟ ಮಾಡಿದ್ರು. ಯಾಕಂದ್ರೆ ಈಗ ಈ ಕಾಸರಗೋಡು ನೀಲೇಶ್ವರ ಇದಕ್ಕಿಂತ ಕುಂಬಳೆ ಎಲ್ಲ ಸೇರ್ಬೇಕಿತ್ತು. ನಾನು ಕುಂಬಳೆವ ವಿಷಯ ಹೇಳಿ, ನಾನು ಅಂದ್ರೆ ಇರುದು ಕಾಲೇಜಲ್ಲಿ ಡಿಪಾರ್ಟ್ಮೆಂಟ್ ಇರುದು. ಅಂದ್ರೆ ನನ್ನ ಹುಟ್ಟೂರು ಕುಂಬಳೆ. ಹೌದು, ಈಗ ಕಾಸರಗೋಡು ಯಾಕೆ ಸೇರಿಲ್ಲ ಕರ್ನಾಟಕಕ್ಕೆ? ಅವಾಗ ಯಾರು ಹೋರಾಟ ಮಾಡಿಲ್ಲ, ಯಾಕೆ ಮಾಡಿಲ್ಲ? ಎಸ್ ಕೃಷ್ಣ ಅವರೇ, ಬಹುಶಃ ಅದೇ ವಿಚಾರವನ್ನು ಮಾತಾಡ್ತಾ ಇದ್ದೀವಿ. ಧನ್ಯವಾದಗಳು ಸರ್. ನನ್ನ ಅದೇ ಒಂದು ವಿಚಾರವನ್ನ, ನೇತ್ರಾವತಿಯ ಸಹಜ ಅರಿವು ಎತ್ತಿನ ಹೊಳೆ ಯೋಜನೆಯನ್ನು ತರ್ತಾ ಇದ್ದಾರೆ, ಮೇಲಕ್ಕೆ ಹರಿಸಬೇಕು ಅನ್ನುವಂಥದ್ದು ಇವರ ಪ್ಲಾನ್ ಇರುವಂಥದ್ದು. ಮೇಕೆದಾಟಿನಲ್ಲಿ ಕಾವೇರಿಯ ಸಹಜ ಅರಿವು ಅದು ಹೋಗ್ತಾ ಇದೆ, ಅದಕ್ಕೆ ಇವರು ಅಣೆಕಟ್ಟು ಕಟ್ತಾ ಇದ್ದಾರೆ. ನಮ್ಮ ವಾದದಲ್ಲಿ ಜಾಸ್ತಿ ಹುರುಳಿದೆಯೋ, ಕರಾವಳಿ ಅವರ ವಾದದಲ್ಲಿ ಜಾಸ್ತಿ ಹುರುಳಿದೆಯೋ, ಅಥವಾ ಕರ್ನಾಟಕದ ಮೇಕೆದಾಟು ಪ್ರದೇಶದಲ್ಲಿ ಮಾಡ್ತಾ ಇರುವಂತ ವಾದದಲ್ಲಿ ಜಾಸ್ತಿ ಹುರುಳಿದೆಯೋ ಅಂತ. ಅಲ್ಲಿ ಬೆಂಗಳೂರಿಂದ ಒಂದು 100 ಕಿಲೋಮೀಟರ್ ಅಂದರೆ ಆಚೆಗೆ ಸುತ್ತಿ ಬಳಸಿ ಹೋದರೆ, ಕನಕಪುರದಿಂದ ಹೋದರೆ 42 ಕಿಲೋಮೀಟರ್ ಒಳ ರೂಟಲ್ಲಿ ಹೋದರೆ ಆ ಮೇಕೆದಾಟ ಅನ್ನುವಂಥದ್ದು. ಮೇಕೆದಾಟ ಅಂದರೆ ನಮ್ಮ ಕಾವೇರಿನೇ, ಅಲ್ಲಿ ಹೋದಾಗ ಅದೊಂದು ತುಂಬ ನ್ಯಾರೋ ಆಗಿ ತುಂಬ ಸಪುರಾಗಿ ಹರಿಯುತ್ತೆ. ಅದೊಂದು ಕುರಿಯ ಮೇಕೆ ಅಂದರೆ ಕುರಿಯ ಗಡ್ಡ ಅಥವಾ ಕುರಿಯ ಕಾಲಂತೆ ಆ ಶೇಪಲ್ಲಿ ಒಂದು ತುಂಬ ಆಳವಾಗಿ ಡೀಪ್ ಆಗಿ ಕರ್ವ್ ಆಗಿ ಹೋಗುತ್ತೆ. ಅದನ್ನು ಮೇಕೆಯ ಚಿತ್ರದಲ್ಲಿರೋದು ಆಕಾರದಲ್ಲಿರೋದನ್ನು ಮೇಕೆದಾಟು ಅಂತ ಕರೆಯುವಂಥದ್ದು, ಅಲ್ಲಿ ಅಣೆಕಟ್ಟು ಕಟ್ಟುವಂಥದ್ದು. ಬಟ್ ಅಲ್ಲಿಯ ಪರಿಸ್ಥಿತಿ ಹೇಗೆ ಅಂತ ಹೇಳಿದರೆ, ಈಗಾಗಲೇ ಕರ್ನಾಟಕ ಕಾವೇರಿಯ 192 TMC ನೀರನ್ನ ತಮಿಳುನಾಡಿಗೆ ಕೊಡ್ತಾ ಇದೆ. ಯಾವುದು ಸರ್ಕಾರದ ಕೇಂದ್ರ ಜಲಮಂಡಳಿಯ ಒಪ್ಪಂದದ ಪ್ರಕಾರ ಏನು ಸರ್, ಅಲ್ಲಿ ವಿಭಾಗೀಯ ಒಂದು ಪೀಠ ಏನಾಗಿದೆ, ಅದರಿಂದ ಏನು ಕೋರ್ಟ್ ಒಂದು ಜಜ್ಮೆಂಟ್ ಬಂದಿದೆ. ಮುಂದುವರಿಸಿ ರಾಜೇಂದ್ರನ್ ಅನ್ನೋರು, ಅವರು ತಮಿಳುನಾಡಿನವರು, ಕೃಷಿಕರು, ಅವರು ಮಾತಾಡ್ತಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ, ಹೇಳಿ ಸರ್. ಸರ್, ಬಹುಶಃ ನೀವು ಗಮನಿಸ್ತಾ ಇದ್ದೀರಿ, ಮೇಕೆದಾಟು ಯೋಜನೆಗೆ ತಮಿಳುನಾಡು ಅಡ್ಡಗಾಲ ಹಾಕ್ತಾ ಇದೆ ಅನ್ನುವಂಥದ್ದು. ಯಾಕಾಗಿ ಅಡ್ಡಗಾಲ ಹಾಕ್ತಾ ಇದ್ದೀರಿ? ಕಾವೇರಿ ನದಿಗೆ ಅಣೆಕಟ್ಟು ಕಟ್ಟೋದಕ್ಕೆ ಕರ್ನಾಟಕ ಹೊರಟ್ರೆ ನೀವು ಅಡ್ಡಗಾಲ ಹಾಕ್ತಾ ಇದ್ದೀರಿ, ಇಲ್ಲಿ ಬಂದ್ಗೆ ಕರೆ ಕೊಟ್ಟಿದ್ದಾರೆ, ಏನ್ ಹೇಳ್ತೀರಿ ಸರ್? ಸರ್, ಏನ್ ಕಾರಣ ಅಂದ್ರೆ, ಈಗ ಕೊಡಗಿನಲ್ಲಿ ಕಾವೇರಿ ಹುಟ್ಟು ನಮ್ಮ KRS ಮತ್ತೆ ಕಬಿನಿ ತುಂಬುದ ಮೇಲೆ ಬಾಕಿ ಇರುವ ನೀರೆಲ್ಲ ಡೈರೆಕ್ಟ್ ನಮ್ಮ ಮೇಟೂರು ಡ್ಯಾಮ್ಗೂ ಬರ್ತಾ ಇತ್ತು. ಅದರ ಕೊಡಗು ಈಗ KRS ಮತ್ತೆ ಕಬಿನಿ ಒಂದು ಜೂನ್ ತಿಂಗಳು 8ನಲ್ಲಿ, ಇಲ್ಲಾಂದ್ರೆ ಜೂನ್ ಆದ ಮೇಲೆ ಮತ್ತೆ ಜುಲೈಯಲ್ಲಿ ತುಂಬಿ ಬಿಡ್ತದೆ. ಮತ್ತೆ ಬಾಕಿ ನೀರೆಲ್ಲ ಡೈರೆಕ್ಟ್ ಮೇಟೂರಿಗೆ ಬಂದು ಮೇಟೂರು ತುಂಬಿ ಮತ್ತೆ ಆ ನೆಕ್ಸ್ಟ್ ಕಲ್ಲಳ್ಳಿ ಡ್ಯಾಮ್ಗೆಲ್ಲ ಬರ್ತಾ ಇದೆ. ಆದ್ರೆ ಈಗ KRS ತುಂಬಿದ ಮೇಲೆ ಮೇಕೆದಾಟಿನಲ್ಲಿ ಕರ್ನಾಟಕ ಗೌರ್ಮೆಂಟ್ ಒಂದು ಡ್ಯಾಮ್ ಕಟ್ಟುವಾಗ ನಮ್ಮ ತಮಿಳುನಾಡಿನ ಜನಗಳಿಗೆ ಮತ್ತೆ ಕುಡಿಯ ನೀರು ಸಿಕ್ಕುದಿಲ್ಲ. ಈ ಯಾವ ಡಿಸ್ಟ್ರಿಕ್ಟ್ ನೋಡಿದ್ರೆ ತಮಿಳುನಾಡಿನ ಈರೋಡು, ತಿರುಚಿರಾಪಳ್ಳಿ, ಕರೂರ್, ನಾಮಕ್ಕಲ್, ತಂಜಾವೂರ್, ನಾಗಪಟ್ಟಿನಂ, ತಿರುವಾರೂರ್ ಜಿಲ್ಲೆಗಳಲ್ಲಿ ಸುಮಾರು 15 ಲಕ್ಷ ಎಕರೆ ಜಮೀನಿದೆ. ಇದೆಲ್ಲ ಕಾವೇರಿ ನೀರನ್ನೇ ನಂಬಿಕೊಂಡಿದ್ದಾರೆ. ಮತ್ತೆ ತಮಿಳುನಾಡಿನ ಸೌತ್ ತಮಿಳುನಾಡಿನ 20 ಜಿಲ್ಲೆಗಳಲ್ಲಿ ಕಾವೇರಿ ನೀರನ್ನೇ ಕುಡಿತಾರೆ ಎಲ್ಲ ಜನಗಳೇ. ಸುಮಾರು 4 ಕೋಟಿ ಜನಕ್ಕೆ ಕುಡಿಯುವ ನೀರೇ ಕಾವೇರಿಯೇ ಬರ್ತಾ ಇದೆ. ಈ ಮೇಕೆದಾಟಿನಲ್ಲಿ ನೀವು ಡ್ಯಾಮ್ ಕಟ್ಟುವಾಗ 20 ಜಿಲ್ಲೆಗಳಲ್ಲಿ ಕುಡಿಯುವ ನೀರು ಸಮಸ್ಯೆ ಬರ್ತದೆ. ಅದಕ್ಕೆ ಈಗ ತಮಿಳುನಾಡಿನಲ್ಲಿ ನೀವು ದಯವಿಟ್ಟು ಮೇಕೆದಾಟಲ್ಲಿ ಅಣೆ ಕಟ್ಟೋದು ಬೇಡ, ನೀವು KRS ಕಬಿನಿ ತುಂಬಿದ ಮೇಲೆ ಬಾಕಿ ಇರುವ ನಿಮಗೆ ಡೈರೆಕ್ಟ್ ಬರ್ಲಿ ಹಂಗಂತ ಕೇಳ್ತಾ ಇದ್ದಾರೆ ಸರ್. ಒಟ್ಟು ರೈತರು ಸಹ ಕೇಳ್ತಾ ಇದ್ದಾರೆ, ಜನಗಳು ಸಹ ಅದನ್ನೇ ಕೇಳ್ತಾ ಇದ್ದಾರೆ. ಮೇಕೆದಾಟು ಅಣೆಕಟ್ಟನ್ನ ಕರ್ನಾಟಕ ನಿರ್ಮಿಸಿದ್ರೆ ತಮಿಳುನಾಡಿನ ರೈತರಿಗೆ ಸಮಸ್ಯೆ ಆಗ್ತದೆ, ಬೆಳೆ ಬೆಳೆಯೋದಕ್ಕೆ ಸಮಸ್ಯೆ ಆಗ್ತದೆ, ಕೃಷಿಗೆ ಸಮಸ್ಯೆ ಆಗ್ತದೆ ಅನ್ನೋದು. ಹೌದು. ಎಸ್ ಸರ್, ಧನ್ಯವಾದಗಳು. ಹೇಳಿದ್ರು ಕುಡಿಯುವ ನೀರು ಅಂತ ಹೇಳಿ, ಕುಡಿಯುವ ನೀರು ಅಂತದ್ದಲ್ಲ. ಅವ್ರು ಏನಲ್ಲಿ ಈರೋಡು ಮತ್ತು ನಾಗಪುರಂ ಅಂತ ಏನಂತ ಹೇಳಿದ್ದಾರೆ 2-3, ಅಲ್ಲಿಗೆ ಇವ್ರದ್ದು ತಮಿಳುನಾಡಿನ ಇದು ನಮ್ಮದು ಕಾವೇರಿ ನೀರದು ಬೇರೆ ನೀರು ಹೋಗ್ತದೆ, 192 TMC ಹೋಗ್ತದೆ. ಅವರೇ ಹೇಳಿದ ಪ್ರಕಾರ 15 ಲಕ್ಷ ಎಕರೆ ಜಾಗಕ್ಕೆ ಕೃಷಿಗೆ ಅದು ಬಳಸುವಂತ. ಸರ್, ನಾನು ಅಲ್ಲೇ ಒಂದು ವಿಚಾರವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ನೇತ್ರಾವತಿಯನ್ನ ಬಯಲು ಸೀಮೆಗೆ ತಿರುಗಿಸಬೇಕು ಅಂತ ಒಂದು ವಾದವನ್ನ ಹೇಳುವಂತವರು ಮತ್ತು ಅದರ ಸಪೋರ್ಟರ್ಸ್ ಒಂದು ವಾದವನ್ನು ಹೇಳ್ತಾರೆ. ನೋಡಿ, ನಿಮಗೆ ಬೇಕಾದಷ್ಟು ನೀರಿದೆ ಕುಡಿಯೋದಕ್ಕೆ, ನಾವು ಅದನ್ನ ತಿರುಗಿಸ್ತೀವಿ. ಯಾಕಂತ ಹೇಳಿದ್ರೆ ಚಿಕ್ಕಬಳ್ಳಾಪುರದ ಜನರಿಗೆ ಕುಡಿಯೋದಕ್ಕೆ ನೀರಿಲ್ಲ. ಇದು ಒಂದು ವಾದ. ಅದೇ ವಾದವನ್ನ ತಮಿಳುನಾಡಿಗೆ ಅನ್ವಯ ಮಾಡಿದ್ರೆ, ನೋಡಿ ನೀವು ಅಲ್ಲಿ ಅಣೆಕಟ್ಟು ಕಟ್ಟಿದ್ರೆ ನಮ್ಮ ಸಾಂಬಾ ಬೆಳೆ ಬೆಳೆಯೋದಕ್ಕೆ ಸಮಸ್ಯೆ ಆಗತ್ತೆ. ತಮಿಳುನಾಡಿಗರು ಭಾರತೀಯರೇ, ಚಿಕ್ಕಬಳ್ಳಾಪುರದು ಭಾರತೀಯರೇ, ನಮಗೆ ಅನ್ವಯ ಆಗುವಂತದ್ದು ತಮಿಳುನಾಡಿಗೂ ಅನ್ವಯ ಆಗಬೇಕಲ್ವಾ? 100% ಒಪ್ಪಲೇಬೇಕು ಈ ವಾದವನ್ನ. ಯಾಕೆ ಹೇಳಿದ್ರೆ, ಇಲ್ಲಿ ಕಾವೇರಿ ನದಿಯ ಏನು ಪರಮಶಿವಯ್ಯ ವರದಿ ಏನು ಕೊಟ್ಟಿದೆ, ಪರಮಶಿವಯ್ಯ ವರದಿಯಲ್ಲಿ ಮೊದಲು ನಮೂದನೆ ಮಾಡಿರುವಂಥದ್ದು 144 TMC, ಏನು 24 TMC ಅಂತೇಳಿ ಹೇಳಿ ಕೇವಲ ಈಗ ಮೊನ್ನೆ ಅದನ್ನ ನೇತ್ರಾವತಿ ನದಿ ಅಂತ ಮಾಡಲಿಲ್ಲ, ಅದನ್ನ ಪಶ್ಚಿಮ ವಾಹಿನಿ ಯೋಜನೆ ಅಂತೇಳಿ ಒಂದು ಮಾಡಿದ್ದಾರೆ. ಪಶ್ಚಿಮ ವಾಹಿನಿ ಯೋಜನೆ ಅಂತೇಳಿ ಮಾಡಿ ಈಗ ಅಂದ್ರೆ ಜನರನ್ನು ನಮ್ಮ ಜನರನ್ನು ಶಾಂತಗೊಳಿಸ್ಲಿಕ್ಕಾಗಿ. ಬಟ್ ಇಲ್ಲಿ ಏನ್ ಹೇಳಿದ್ರೆ, ಆ 94 TMC ಮೊನ್ನೆ ಅದನ್ನ ಫಿಕ್ಸ್ ಮಾಡಿದ್ದಾರೆ. 94 TMC ನಮ್ಮ ನೇತ್ರಾವತಿ ನದಿಯಿಂದ 94 TMC ಒಳಗೆ 24 TMC ಕುಡಿಯುವ ನೀರು, ಉಳಿದ ನೀರನ್ನ ಕೃಷಿಗೆ
ಕೈಗಾರಿಕೆಗೆ, ಕೆರೆ ಭರ್ತಿ ಮಾಡಲಿಕ್ಕೆ ಉಳಿದ ನೀರು, ಅದನ್ನು ಯಾರು ಕೂಡ ಹೊರಗೆ ಹಾಕ್ತಾ ಇಲ್ಲ. ಅದು ಮತ್ತೆ ಅಂತೇಳಿ ವಿಷಯ ಹೇಳಿದ್ರೆ 94 TMC ನೀರು ನಮ್ಮ ನೇತ್ರಾವತಿಯಲ್ಲಿ ಇಲ್ಲ. ಇವತ್ತು ಕೂಡ ನಾವು ದಿನೇಶ್ ಹೊಳ್ರು ಮುಂತಾದವರು ಸೇರಿ ನಾವು ಹಲವಾರು ಬಾರಿ ನಾವು ನೇತ್ರಾವತಿ ನದಿ ಮೂಲಕ್ಕೆ ಹೋಗಿ ಬಂದಿದ್ದೇವೆ. ಅಲ್ಲಿ ತೊರೆ ರೂಪದಲ್ಲಿ ಹರಿತಾ ಇದೆ. ಒಬ್ರು ಕಾಲರ್ ಮಾತಾಡ್ತಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ನಮ್ಮ ಹೆಸರೇನು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ನಮಸ್ಕಾರ. ತಮ್ಮ ಟಿವಿ ವಾಲ್ಯೂಮ್ ಅನ್ನು ಮ್ಯೂಟ್ ಮಾಡ್ಕೊಳ್ಳಿ ಸರ್. ಆಯ್ತು ಸರ್, ಆಯ್ತು ಸರ್. ಎಸ್, ತಮ್ಮ ಹೆಸರು ಹೇಳಿ ಸರ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ನಾವು ಅರೆಕಳದಿಂದ. ಮಾತಾಡಿ, ಏನ್ ಹೇಳ್ತೀರಿ? ನಜೀರ್. ಎಸ್, ಬಹುಶಃ ಟಿವಿ ಕರೆ ಮಾಡೋರು ಟಿವಿ ವಾಲ್ಯೂಮ್ ಅನ್ನು ಮ್ಯೂಟ್ ಮಾಡಿಕೊಂಡು ಮಾತಾಡಿ, ಇಲ್ದಿದ್ರೆ ಮಾತಾಡೋದಕ್ಕೆ ಕಷ್ಟ ಆಗುತ್ತೆ ಸರ್. ಅದೇ ಇಲ್ಲಿ ಕೂಡ ಅದೇ ಪರಿಸ್ಥಿತಿ. ಇಲ್ಲಿ ಅವರು ಕುಡಿಯುವ ನೀರನ್ನು ಹೆಚ್ಚುವರೆಗೆ ತಗೊಂಡು ಹೋಗುವಂತಹದ್ದು. ನಿಜವಾಗಿ ಹೇಳ್ತೀವಿ, ನಾವು ದಕ್ಷಿಣ ಕನ್ನಡ ಜಿಲ್ಲೆಯ ಜನರು ಕಟುಕರಲ್ಲ. ನಮ್ಮಲ್ಲಿ ಈಗ ನಾವು ಬಾವಿಯಲ್ಲಿ ನೀರಿದೆ, ಎಲ್ಲ ಸರಿ ಇದೆ. ನಾವು ಅಲ್ಲಿ ಕೋಲಾರದಲ್ಲಿ ಕುಡಿಲಿಕ್ಕೆ ಅಲ್ಲಿ ಖನಿಜಯುಕ್ತ ನೀರಿದೆ. ಸುಮಾರು 1,500 ಅಡಿ ಬೋರ್ವೆಲ್ ಕೊರೆದ್ರೂ ಕೂಡ ಅಲ್ಲಿ ನೀರು ಬರ್ತಾ ಇಲ್ಲ. ಇವತ್ತು KGF ಕೋಲಾರಗಳಲ್ಲಿ ಕೂಡ ಇದೇ ಸಮಸ್ಯೆ. ಆದರೆ ಸಮಸ್ಯೆಗೆ ಸೃಷ್ಟಿಕರ್ತರು ಯಾರು? ಇವರೇ. ಅಂದ್ರೆ ಸಮಸ್ಯೆಯನ್ನ ಸರಿ ಮಾಡಬೇಕು ಅಂತ ಹೇಳಿ ಇಲ್ಲಿ ಒಂದು ಸಮಸ್ಯೆಯನ್ನ ಸೃಷ್ಟಿ ಮಾಡೋದಕ್ಕೆ ಉತ್ತರ ಆಗೋದಿಲ್ಲ. ಅಲ್ಲೇ ಇದೆ ಸಮಸ್ಯೆ ಪರಿಹಾರಕ್ಕೆ. ಈಗ ನಮ್ದು ಶ್ರೀಪಡ್ರೆ ಅಂತ ಒಬ್ಬರು ಕೃಷಿ ತಜ್ಞರಿದ್ದಾರೆ, ತಮಗೆಲ್ಲ ಗೊತ್ತಿದ್ದ ಹಾಗೆ. ಅವರೇ ಹೇಳ್ತಾರೆ, ಯಾವ ಪ್ರದೇಶದೊಳಗೆ 400ರಿಂದ 500 ಮಿಲಿಮೀಟರ್ ಮಳೆ ಬೀಳ್ತದೆ, ಆ ಪ್ರದೇಶದೊಳಗೆ ಕೃಷಿ ಸಮೇತವಾಗಿ ಕುಡಿಯುವ ನೀರಿನ ಸಮಸ್ಯೆಯನ್ನು ಪರಿಹರಿಸ್ಕೊಳ್ಬಹುದು ಅಂತ ಹೇಳಿ. ಆದ್ರೆ ಇದೇ KGF ಕೋಲಾರಗಳಲ್ಲಿ 700ರಿಂದ 800 ಮಿಲಿಮೀಟರ್ ಮಳೆ ಬೀಳ್ತದೆ. 700ರಿಂದ 800 ಮಿಲಿಮೀಟರ್ ಮಳೆ ಬರ್ತದೆ. ಅಂದ್ರೆ ಇವರ ಕೃಷಿ ತಜ್ಞರ ಲೆಕ್ಕಾಚಾರಕ್ಕಿಂತ 2 ಪಟ್ಟು ಹೆಚ್ಚು ಮಳೆ ಬರ್ತದೆ. ಆದ್ರಿಂದ ಅದೇ ಮಳೆ ನೀರಿನ ಕೊಯ್ಲು, ಅಂತರ್ಜಲ ವೃದ್ಧಿ, ಹಾಗೆ ಕೆರೆಗಳ ಪುನಶ್ಚೇತನ, ಒತ್ತುವರಿಯಾಗಿರುವಂತಹ ಕೆರೆಗಳ ಪುನರ್ ನವೀಕರಣ, ಇಂತಹ ಹಲವಾರು ಯೋಜನೆಗಳು ಕಡಿಮೆ ವೆಚ್ಚದಲ್ಲಿ ಮಾಡ್ತಕ್ಕಂಥ. ಒಬ್ರು ಕಾಲರ್ ಮಾತಾಡ್ತಾರೆ. ಸರ್ ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರೇನು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ನಾನು ಕೆ ಕೃಷ್ಣ, ಇಲ್ಲಿ ಕೋಣಜೆಯಿಂದ. ಮಾತಾಡಿ ಸರ್, ಏನ್ ಹೇಳ್ತೀರಿ? ಅಲ್ಲ, ನಾಳೆ ಕನ್ನಡ ಬಂದ್ ಉಂಟಲ್ಲ? ಹೌದು. ಅದು ನಮ್ಮ ಮಂಗಳೂರು ಬಂದು ಬೇಡ, ಮಾಡಬಾರ್ದು ಅಂತ ಹೇಳ್ತೀರಾ? ಹೌದು. ಯಾಕೆಂದ್ರೆ ನಾನು ಸ್ವಂತ ಊರು ಕುಂಬಳೆ. ಅಂದ್ರೆ ಅದು ಕಾಸರಗೋಡು ಸೇರಿದೆ, ಕಾಸರಗೋಡು. ಹೌದು ಹೌದು. ಯಾಗ ಕಾಸರಗೋಡು ಅಂದ್ರೆ ಕರ್ನಾಟಕ ಮುಂಚೆ ಸೇರ್ಬೇಕಿತ್ತು. ಹಲೋ. ಎಸ್ ಮಾತಾಡಿ. ಯಾಕಂದ್ರೆ ಈಗ ಅದಕ್ಕೆ ಅವ್ರು ಯಾರು ಹೋರಾಟ ಮಾಡಿಲ್ಲ ಈಗ. ಯಾಕಂದ್ರೆ ಈಗ ಕರ್ನಾಟಕ ಕೇರಳ ಸೇರಿ ಆಗಿದೆ. ಯಾವುದು ಇದು ನಮ್ಮ ಕಾಸರಗೋಡು. ಅದರ ಬಗ್ಗೆ ಯಾರು ಹೋರಾಟ ಮಾಡಿಲ್ಲ. ಈಗ ಈ ಮೇಕೆದಾಟು ಅಂದ್ರೆ ನಮಗೆ ಗೊತ್ತಿಲ್ಲ. ಅದಕ್ಕೆ ಈಗ ನಮ್ಮ ಮಂಗಳೂರು ಯಾಕೆ ಬಂದ್ ಮಾಡ್ಬೇಕು ಅಂತ ನಾವು ಕೇಳ್ತಾ ಇದ್ದೇನೆ. ಎಸ್ ಧನ್ಯವಾದಗಳು ಕೃಷ್ಣ ಅವರೇ. ನಾನು ಒಂದು ವಿಚಾರ, ನೇತ್ರಾವತಿಯ ಬಗ್ಗೆ ಮಾತನಾಡಿದವರು, ನೇತ್ರಾವತಿಯನ್ನು ತಿರುಗಿಸ್ತೇವೆ ಅಂತ ಇಲ್ಲಿಯ ಭಾಗದ ಜನ ಹೋರಾಟ ಮಾಡಿದಾಗ ಮಾತನಾಡಿದಂತ ರಾಜಕಾರಣಿಗಳು ಮತ್ತು ಹೋರಾಟಗಾರರು, ಕನ್ನಡ ಪರ ಹೋರಾಟಗಾರರು ಇವತ್ತು ನಮ್ಮನ್ನ ಬಂದ್ ಮಾಡಿ ಅಂತ ಹೇಳುವಂತ ನೈತಿಕತೆಯನ್ನ ಕಳೆದುಕೊಂಡಿದ್ದಾರೆ ಅಂತ ಅನಿಸೋದಿಲ್ಲ ನಿಮಗೆ? ಅಲ್ಲ, ಹೇಳಲಿಕ್ಕೆ ಅವರಿಗೆ ಒಂದು ವಿಚಾರ ಹೇಳಿದ್ರೆ, ಕರ್ನಾಟಕ ಬಂದ್ ಕರೆ ಕೊಟ್ಟಿದ್ದಾರೆ. ಸ್ಪಂದನೆ ಮಾಡುವುದು ಬಿಡುವಂತಹದ್ದು ಆಯಾ ಪ್ರದೇಶದ ಜನರಿಗೆ ಬಿಟ್ಟಂತದ್ದು. ಇಂತ ನೀವು ಮಾಡ್ಲೇಬೇಕನ್ನುವಂಥದ್ದು ಯಾರೋ ಗೊತ್ತಿಲ್ಲ. ಬಹುಶಃ ಹಿಂದೊಮ್ಮೆ ಈ ರೀತಿ ಬಂದ್ ಮಾಡ್ಲಿಲ್ಲ ಅನ್ನೋ ಕಾರಣಕ್ಕಾಗಿ ಬೆಂಗಳೂರಿನಲ್ಲಿ ನಿಂತುಕೊಂಡು ದಕ್ಷಿಣ ಕನ್ನಡ ಜಿಲ್ಲೆಯವರಿಗೆ ಬೈದ ಉದಾಹರಣೆ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯವರು ಸಪೋರ್ಟ್ ಮಾಡಲ್ಲ ರೀ, ಯಾವ ಹೋರಾಟಕ್ಕೂ ಸಪೋರ್ಟ್ ಮಾಡಲ್ಲ. ಸೊ ಇವತ್ತು ಆ ನೈತಿಕತೆ ಉಳಿಸಿಕೊಂಡಿದ್ದಾರೆ. ನಾವು ಸಪೋರ್ಟ್ ಮಾಡಬೇಕು ಅನ್ನುವಂತ ನಿರೀಕ್ಷೆ ಇಟ್ಟುಕೊಳ್ಳುವಂತ ನೈತಿಕತೆಯನ್ನು ಉಳಿಸಿಕೊಂಡಿದ್ದಾರೆ. ಏನೋ ಕೆಲವೊಂದು ಬೆರಳೆಣಿಕೆಯ ನಾಯಕರಂತ ಗುರುತಿಸಿಕೊಂಡವರ ಹೇಳಿಕೆಯೇ ಇಡೀ ಒಂದು ಜನರ ಸಮಸ್ತ ನಾಗರಿಕರ ಒಪ್ಪಿಗೆ ಅಂತ ಆಗುದಿಲ್ಲ. ದಕ್ಷಿಣ ಕನ್ನಡ ಜಿಲ್ಲೆ ಅಂದರೆ ಏನು, ಇಲ್ಲಿಯ ಸಂಸ್ಕೃತಿ ಏನು, ಇಲ್ಲಿಯ ಜನ ಏನು, ಇಲ್ಲಿಯ ಆಚಾರ ವಿಚಾರಗಳೇನುವಂಥದ್ದು ಇದು ಬೆಂಗಳೂರಿನ ಒಂದು ಅಲ್ಲಿಯ ಪ್ರದೇಶದಲ್ಲಿ ಕೂತ್ಕೊಂಡವರಿಗೆ ಇಲ್ಲಿ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇಲ್ಲ. ಇಲ್ಲಿಯ ಪ್ರದೇಶ, ಇಲ್ಲಿಯ ಹವಾಗುಣ, ಇಲ್ಲಿಯ ಒಂದು ನಾಗರಿಕತೆ, ಇಲ್ಲಿಯ ಒಂದು ಸಂಸ್ಕೃತಿ ಏನಿದೆ ಅದು ಇಲ್ಲಿಯ ಜನರಲ್ಲಿ ನಮ್ಮಲ್ಲಿ ಮೈಗೂಡಿದ ಬಿಟ್ಟರೆ ಅವರು ಅಲ್ಲಿ ಕೂತ್ಕೊಂಡು ನೀವು ನಮಗೆ ಸಪೋರ್ಟ್ ಮಾಡಲಿಲ್ಲ ಅಂತೇಳಿ ಕೇಳು, ಅದು ನೈತಿಕತೆ ಅಂತೂ ಕಳ್ಕೊಂಡಿದ್ದಾರೆ. ಈಗ ಕಳೆದುಕೊಂಡಿದ್ದಾರೆ. ಯಾಕಂದ್ರೆ ನಾನು ಆವಾಗಲೇ ಹೇಳಿದಾಗೆ, ಚರ್ಚೆ ಮಾಡಿದಾಗೆ, ದಕ್ಷಿಣ ಕನ್ನಡ ಜಿಲ್ಲೆಯ ಜನರಿಗೆ ನೇತ್ರಾವತಿ ಅಥವಾ ಎತ್ತಿನ ಹೊಳೆ ಯೋಜನೆಯ ನೀರನ್ನು ಕೊಡಲಿಕ್ಕೆ ನಮಗೆ ಆಕ್ಷೇಪ ಇಲ್ಲ. ಇದು ನಿಮ್ಗೆ ಒಂದು ಸೂಕ್ಷ್ಮವಾಗಿ ಹೇಳ್ತೇನೆ, ನಮ್ಮ ಎಷ್ಟೋ ಜನರಿಗೆ ಇವತ್ತು ಕನ್ಫ್ಯೂಷನ್ ಇದೆ. ಅವರು ಪರಮಶಿವ ವರದಿಯಲ್ಲಿ ಹೇಳೋದಿಷ್ಟೇ, ನಮ್ಮ ತುಂಬೆ ವೆಂಟೆಡ್ ಡ್ಯಾಮಿಂದ ಹೊರಗಡೆ ಅಂದರೆ ತುಂಬೆ ವೆಂಟೆಡ್ ಡ್ಯಾಮಿಗೆ 1 ವರ್ಷಕ್ಕೆ ಬಂದು ನಿಲ್ತಕ್ಕಂಥ ಒಟ್ಟು ನೀರಿನ ಪ್ರಮಾಣ 482 TMC ಅಂತೇಳಿ. ಅದರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಜನ ಉಪಯೋಗಿಸ್ತಕ್ಕಂಥದ್ದು ಅಲ್ಲಿ ಇಂಡಸ್ಟ್ರಿ, ಕುಡಿಯುವ ನೀರು ಎಲ್ಲ ಸೇರಿಬಿಟ್ಟು ಅಲ್ಲಿ ಒಟ್ಟು 162 TMC. ಉಳಿದ ಅದರಲ್ಲಿ ಕೃಷಿ ಎಲ್ಲ ಕಳೆದು ಬಿಟ್ರೆ ಇನ್ನು 260 TMC ನೀರು ಸಮುದ್ರಕ್ಕೆ ಸೇರ್ತಾ ಇದೆ ಅನ್ನುವಂಥ ವರದಿಯನ್ನು ಕೊಟ್ಟಿದ್ದಾರೆ. ಪರಮಶಿವರ ಮೂರ್ಖತನದ ಪರಾಮದಿಯ ವರದಿ ಅಂತ ನಾನು ಹೇಳ್ಬೋದು. ಯಾಕಂದ್ರೆ ಪರಮಶಿವರು ಕಾರಲ್ಲಿಯೋ ಅಥವಾ ನೆಲದಲ್ಲಿಯೋ ಹೋಗಿ ಬಂದು ವರದಿ ಕೊಟ್ಟಿದ್ದಲ್ಲ. 3.5 ಕೋಟಿ ರೂಪಾಯಿ ಖರ್ಚು ಮಾಡಿ ಹೆಲಿಕಾಪ್ಟರ್ 3 ಸುತ್ತು ತಿರುಗಿ ನಮ್ಮ ನೇತ್ರಾವತಿ ಬ್ರಿಡ್ಜ್ನ ಮೇಲೆ ನಿಂತುಕೊಂಡು ಕೆಳಗಡೆ ನೀರು ನೋಡಿ ವರದಿಯನ್ನು ಕೊಟ್ಟವರು. ಅದು ಉಪ್ಪು ನೀರ ಚಪ್ಪೆ ನೀರು ಅಂತ ಪರಮಶಿವ ನೋಡ್ಲಿಲ್ಲ.
ಅಷ್ಟು ನೀರಿಲ್ಲ ನಮ್ಮದು. ಹಾಗೆ ನಾವು ಕೇಳ್ತೇವೆ, ನಿಮಗೆ ನಿಜವಾಗಿ ಅಲ್ಲಿ ಜನರಿಗೆ ನೀರು ಕೊಡ್ಲೇಬೇಕಂತಿದ್ರೆ, ನಮ್ಮಲ್ಲಿ ನೀರಿದೆ ಅಂತ ನಿಮ್ಗೆ ಅನ್ಸಿದ್ರೆ ತುಂಬಾ ವೆಂಟಾಪ್ ಡ್ಯಾಮ್ ಇಂದ ಕೆಳಗೆ ಹರಿದು ಹೋಗ್ತದಲ್ಲ, ಅಲ್ಲಿಂದ ನೀರು ತಗೊಂಡೋಗಿ. ಶಶಿಧರ್ ಶೆಟ್ಟರ್, ನಿಮ್ಮಲ್ಲಿ ಇನ್ನಷ್ಟು ಮಾತಾಡ್ತೇನೆ. ಬಹುಶಃ ನಮ್ಮ ರಾಜಕಾರಣಿಗಳ ಲಜ್ಜೆಗೇಡಿತನದ ಬಗ್ಗೆ ನಾವು ಮಾತಾಡಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಬಿಜೆಪಿಯವರು ಕರೆ ಕೊಟ್ಟಿದ್ದಾರಂತೆ ಬಂದ್ ಮಾಡಿಸಿ, ಕರ್ನಾಟಕ ರಾಜ್ಯದಲ್ಲಿ ಬಂದ್ಗೆ ನಮ್ಮದು ಕೂಡ ಬೆಂಬಲ ಇದೆ ಅಂತ. ಯಾವ ಮುಖ ಹೊತ್ತುಕೊಂಡು ಅವರು ಬೆಂಬಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅವರು ಬಂದ್ಗೆ ಬೆಂಬಲ ಕೊಡ್ತಾರೆ ಅಂತ ನಮಗಂತೂ ಅರ್ಥ ಆಗ್ತಾ ಇಲ್ಲ. ಸೊ ಈಗೊಂದು ಬ್ರೇಕ್ ನಂತರ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತದೆ.